ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ತಾವರೆ ಉದುರಿದ ಕನ್ನಡ ಕಮಲದ ತೊಂದರೆ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ ನಮ್ಮ ಇವತ್ತಿನ ಸುದ್ದಿ ಏನಂತ ನೋಡೋಣ. ಕಮಲ್ ಹಾಸನ್ ಎಂಬ ತಮಿಳು ನಟ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಎಂಬ ಕೆಟ್ಟ ಹೇಳಿಕೆಯನ್ನ ನೀಡಾಯಿತು. ಇದೀಗಾಗಲೇ ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಈ ಗದ್ದಲ ಗೊಂದಲದ ಹಿಂದೆ ಸತ್ಯ ಎಲ್ಲೋ ಮರೆಯಾಗಿರುವುದು ಬಹುತೇಕರಿಗೆ ಸ್ಪಷ್ಟ ಗೋಚರ ಇಲ್ಲ. ಅದೇನಂತ ನಾವು ತಿಳಿಸ್ಕೊಡ್ತೀವಿ. ನಟ ಕಮಲ್ ಹಾಸನ್ ರವರು ತಮಿಳು ಸಂಬಂಧದ ಒಂದೆರಡು ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದಾರೆ. ಅಲ್ಪ ಸ್ವಲ್ಪ ಕನ್ನಡ ಮಾತಾಡಬಲ್ಲರು. ಹಾಗಿದ್ದು ಈ ಅತಿರೇಕದ ಹೇಳಿಕೆ ಯಾಕೆ? அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். ஆனால் நீங்களும் அதில் உட்படுவீர்கள். ಮತ್ತು ಅದರಿಂದಾಗುವ ಅನಾನುಕೂಲ ಯಾರಿಗೆ? 125ಕ್ಕೂ ಹೆಚ್ಚು ದ್ರಾವಿಡ ವರ್ಗದ ಭಾಷೆಗಳಲ್ಲಿ ಈಗ 80ರಷ್ಟು ಮಾತ್ರ ಉಳಿದಿದೆ. ಅವುಗಳಲ್ಲಿ ಪಂಚದ್ರಾವಿಡ, ತುಳು, ಕನ್ನಡ, ತೆಲುಗು, ತಮಿಳು, ಮಲಯಾಳಂಗಳು. ಇವುಗಳಲ್ಲಿ ಬೇರೆಲ್ಲ ಭಾಷೆಗಳಿಗಿಂತ ಹೆಚ್ಚು ಹತ್ತಿರ ಸಂಬಂಧದವು ತಮಿಳು ಮತ್ತು ಕನ್ನಡ. ಹಾಗಾದರೆ ತಪ್ಪೆಲ್ಲಿದೆ? BGL ಸ್ವಾಮಿಯವರು ತಮಿಳು ತಲೆಗಳ ನಡುವೆ ಎಂಬ ಪುಸ್ತಕವನ್ನು ಬರೆದಿದ್ರು. ಅದರ ಉದ್ದೇಶ ತಮಿಳು ಹೇಳುವಷ್ಟು ಹಳೆಯದಲ್ಲ ಎಂಬುದನ್ನು ಸಾಧಿಸೋದಕ್ಕಾಗಿ. ಆದರೆ ಇವರೆಲ್ಲ ಕನ್ನಡವನ್ನು ದ್ರಾವಿಡದಿಂದ ದೂರ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲುದಾರರು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಕಾದಂಬರಿಕಾರ ಭೈರಪ್ಪರು ಕನ್ನಡ ಹುಟ್ಟಿದ್ದು ಸಂಸ್ಕೃತಕ್ಕೆ ಎನ್ನುತ್ತಾರೆ. ಆದರೆ ಭಾಷಾ ವಿಜ್ಞಾನದ ಅರಿವಿಲ್ಲದವರು ಹೀಗೆ ಯಾವುದೋ ಅಭಿಮಾನದಿಂದ ಏನೇನೋ ಹೇಳ್ತಾ ಇರ್ತಾರೆ. ಭಾಷಾ ವಿಜ್ಞಾನದ ಅರಿವು ಇರುವವರಿಗೆ ಸ್ಪಷ್ಟ ಗೊತ್ತಿದೆ, ಸಂಸ್ಕೃತದ ಬೇರು ಯುರೋಪಿನಲ್ಲೂ ದ್ರಾವಿಡದ ಬೇರು ಭಾರತದಲ್ಲೂ ಇದೆ ಎನ್ನುವುದು. ಹಾಗಾದರೆ ತಮಿಳು ಕನ್ನಡ ಭಾಷೆಯ ಹಾದಿಯಲ್ಲಿ ಅನುಭವಿಸುತ್ತಿರುವ ತೊಂದರೆಯಾದರೂ ಏನು? ಮೊದಲನೆಯದಾಗಿ, ದ್ರಾವಿಡ ಅಂದರೆ ತಮಿಳಲ್ಲ, ಅದು ನಮ್ಮೆಲ್ಲರ ಭಾಷಾ ಗುಂಪು. ಆದರೆ ತಮಿಳರು ಅದನ್ನು ತಮಗೇ ಅಳವಡಿಸಿಕೊಂಡಿದ್ದಾರೆ. ಇತರ ಈ ಗುಂಪಿನ ಭಾಷೆಗಳು ಅದರಿಂದ ದೂರ ಸರಿದಿರುವುದು ಇಲ್ಲಿರುವ ಮೊದಲ ತೊಂದರೆ. ಕಾರ್ಲ್ವೆಲ್ ಮೊದಲಾದ ಭಾಷಾ ವಿಜ್ಞಾನಿಗಳ ಪ್ರಕಾರ ಈ ಮೂಲ ದ್ರಾವಿಡ ಭಾಷೆಯಿಂದ ಮೊದಲು ಬೇರಾದುದಾಗಿದೆ ತುಳು. ಆದರೆ ತುಳುವು ತಮಿಳು, ಕನ್ನಡಗಳಂತೆ ಹಳೆಯ ಬರಹ ಸಾಹಿತ್ಯ ಮತ್ತು ನಿರಂತರ ಲಿಪಿ ಬಳಕೆಯನ್ನು ಹೊಂದಿರಲಿಲ್ಲ. ಎರಡನೆಯ ಗೊಂದಲ ಲಿಪಿಯದೇ. ಭಾರತದ ಎಲ್ಲ ಲಿಪಿಗಳಿಗೆ ಮೂಲ ಅಶೋಕನ ಶಾಸನಗಳ ಬ್ರಾಹ್ಮಿ ಲಿಪಿ. ಅದನ್ನು ಬೇಗ ತಮಿಳು ಬ್ರಾಹ್ಮಿ ಎಂದು ತಮಿಳು ಅಳವಡಿಸಿಕೊಂಡಿತು. ಇಲ್ಲಿ ಕೂಡ ಕನ್ನಡವು ಬ್ರಾಹ್ಮಿಯನ್ನು ಉಳಿಸಿಕೊಳ್ಳಲಿಲ್ಲ. ಮೂಲವಲ್ಲದ ಮಹಾಪ್ರಾಣಗಳನ್ನು ತಮಿಳು ಬಳಸಲೇ ಇಲ್ಲ. ಸ್ವರಾಕ್ಷರಗಳು ಬಿಡಿಸಿಕೊಂಡುದರ ಬಗೆಗೂ ತಮಿಳು ತಲೆಕೆಡಿಸಿಕೊಂಡಿಲ್ಲ. ಇದು ತಮಿಳು ಭಾಷೆಯ ಒಂದು ಮಿತಿಯ ದೌರ್ಬಲ್ಯವೂ ಆಗಿದೆ. ಏಕೆಂದರೆ ಅಲ್ಲಿ ಕಾಂತಿಯು ಗಾಂಧಿಯೂ ಆಗಬಹುದು. ಅತಿ ಮುಖ್ಯವಾದುದು, ಮುದ್ರಿತ ತಮಿಳಿನಲ್ಲಿ 80% ತಮಿಳು ಇದ್ದರೆ ಮುದ್ರಿತ ಕನ್ನಡದಲ್ಲಿ 35% ಮಾತ್ರ ಕನ್ನಡ ಇದೆ. ಇದು ಒಂದೇ ಮೂಲದ ಮತ್ತು ಒಂದೇ ಮೂಲದಲ್ಲಿ ಹೆಚ್ಚು ಹತ್ತಿರದ ಕನ್ನಡ ಮತ್ತು ತಮಿಳನ್ನು ದೂರ ಮಾಡಿರುವ ಅತಿ ಮುಖ್ಯವಾದ ಅಂಶ. ತಾವರೆಗಿಂತ ಇವರಿಗೆ ಕಮಲವೇ ಪ್ರಿಯ. ಅಭಿಮಾನ ಒಂದೇ ಭಾಷೆಯನ್ನು ಉಳಿಸುವುದಿಲ್ಲ. ಕನ್ನಡ ಕವಿಗಳು, ಪತ್ರಕರ್ತರು ಮೂಲ ಕನ್ನಡ ನುಡಿ ಬಳಸದಿರುವುದು ಅಂತರ ಬಲಿಯಲು ದಾರಿ ಮಾಡಿದೆ. ನಟ ಕಮಲ್ ಹಾಸನ್ ರದು ದುರಭಿಮಾನ, ಕನ್ನಡಿಗರದು ನಿಜಗನ್ನಡ ಅರಿಯದ ಅಭಿಮಾನ. ಇವೆರಡೂ ರಿಪೇರಿ ಆಗಲೇಬೇಕು. ನೋಡಿದ್ರಲ್ವಾ, ಕನ್ನಡ ಎನ್ನುವುದು ಕನ್ನಡದಲ್ಲಿ ಅರ್ಧವಾದರೂ ಕನ್ನಡತನ ಉಳಿಸಿಕೊಳ್ಳದಿದ್ದರೆ ಅಜ್ಞಾನಿಗಳು ಏನಾದರೂ ಹೇಳ್ತಾ ಇರ್ತಾರೆ. ಅದಾಗದಿರಲು ಕನ್ನಡ ಮನಸ್ಸುಗಳು ಕೂತು ಆಲೋಚಿಸಬೇಕು ಎನ್ನುತ್ತಾ ಇಂದಿನ ವಿಶೇಷಕ್ಕೆ ಕೊನೆಯ ಬೊಟ್ಟು ಇಡ್ತೇನೆ. ನಮಸ್ಕಾರ.